ಸಮರ್ಪಣಾ ಸೇವಾ ಟ್ರಸ್ಟ್ನ ವತಿಯಿಂದ ಇವತ್ತು ಪುತ್ತೂರಿನಲ್ಲಿ ನ್ಯೂಸ್ ಪುತ್ತೂರು ಉದ್ಘಾಟನೆಗೊಂಡು ಪುತ್ತೂರಿನ ಜನಮಾನಸದಲ್ಲಿ ಒಂದು ಮಾಧ್ಯಮ ಜನಮೆಚ್ಚಿದ ಮಾಧ್ಯಮವಾಗಿ ಮೂಡಿಬರಲಿ ಅಂತೇಳಿ ಮಾಲಿಂಗೇಶ್ವರ ದೇವರಲ್ಲಿ ಅನುಗ್ರಹವನ್ನು ಬೇಡ್ತಾ ಈ ಒಂದು ನಮ್ಮ ಪುತ್ತೂರು ನ್ಯೂಸ್ಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಪುತ್ತೂರು ಬೆಳೆಯುತ್ತಿರುವಂಥ ಒಂದು ನಗರಸಭೆ ಮತ್ತು ಗ್ರಾಮಾಂತರ ಎರಡೂ ಇರುವಂಥ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಪುತ್ತೂರು ಜನತೆಯ ಎಲ್ಲ ದಿನನಿತ್ಯದ ಆಗುಹೋಗುಗಳನ್ನು ಮತ್ತು ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿದ್ಯಮಾನಗಳನ್ನು ಜನಸಾಮಾನ್ಯರ ಆ ಒಂದು ಮನಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಆ ಪುತ್ತೂರು ನ್ಯೂಸ್ ಮಾಡಲಿ. ಅದೇ ರೀತಿಯಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಮಾಧ್ಯಮ ಕ್ಷೇತ್ರದಲ್ಲಿ ಇವತ್ತು ವಿಶೇಷವಾಗಿ ಸತ್ಯ ಸಂಗತಿಗಳನ್ನು, ವಾಸ್ತವ ವಿಚಾರಗಳನ್ನು ಮತ್ತು ಜನರಿಗೆ ಸಾಮಾನ್ಯ ಅರಿವನ್ನು ಮೂಡಿಸುವಂಥ ಕೆಲಸ ಪುತ್ತೂರು ನ್ಯೂಸ್ ಮಾಡಲಿ. ಅದಕ್ಕೆ ಬೇಕಾಗಿ ಅಲ್ಲಿ ದುಡಿಯುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ಸಮರ್ಪಣಾ ಟ್ರಸ್ಟಿನ ಪದಾಧಿಕಾರಿಗಳು ಸೇವಾ ಮನೋಭಾವನೆಯಿಂದ ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಎನ್ನುವ ಮಾತಿನಂತೆ ಇವರು ಕೂಡ ಸಮರ್ಪಣಾ ಟ್ರಸ್ಟ್ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.